ಆಮೇಲೆ ಆತ್ಮಮಿತ್ರ ಅಂತ ಸಿದ್ದಿಕ್ ಅವರು ಬಹುಶಃ ತರಕಾರಿ ವ್ಯಾಪಾರದಲ್ಲಿ ತನ್ನದೇ ಆದ ಅನುಭವ ಹೊಂದಿದ್ದವರು. ಬಹುಶಃ ಉಳ್ಳಾಲದ ನಮ್ಮ ತೊಕ್ಕೋಟ್ನ ಕೇಂದ್ರ ಭಾಗದಲ್ಲಿ ಇದ್ದು ಲಯನಸ್ ಮೇಡ್ ಎಂಬ ವೆಜಿಟೇಬಲ್ ಶಾಪನ್ನು ಇವತ್ತು ಅತ್ಯುತ್ತಮವಾಗಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಒಂದು ಯುವಕರು ಅತ್ಯಂತ ಆ ಒಂದು ಪ್ರಾಮಾಣಿಕತೆ ಮತ್ತು ಕೆಲಸ ಮಾಡಿದರೆ ಯಾವ ರೀತಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದರೆ ಸಿದ್ದಿಕ್ ಅವರದಲ್ಲಿ ಮಾಧ್ಯಮ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಒಂದು ಲಯನಸ್ ಮೇಡ್ ವೆಜಿಟೇಬಲ್ ಶಾಪ್ನಲ್ಲಿ ಇವತ್ತು ಅತ್ಯುತ್ತಮವಾದ ಮತ್ತು ಎಲ್ಲ ರೀತಿಯ ತರಕಾರಿ ಸಿಗಲಿ ಅಂತೇಳಿ ನಾನು ಕೂಡ ಆಶಿಸ್ತೇನೆ. ಮತ್ತು ಬಹುಶಃ ಇವತ್ತು ಜನಸಾಮಾನ್ಯರು ಕೂಡ ಇದರ ಪ್ರಯೋಜನ ಪಡೆದುಕೊಂಡು ತಮ್ಮ ಉತ್ತಮವಾದ ಆರೋಗ್ಯಕ್ಕೆ ತಮ್ಮ ಆಹಾರವನ್ನು ಕೂಡ ಇವತ್ತು ಆಲೋಚನೆಯಿಂದ ಸೇವಿಸಬೇಕು ಅನ್ನೋದನ್ನು ಹೇಳಿಸಿ ನಮ್ಮ ಸಿದ್ದಿಕ್ ಅವರಿಗೂ ಅವರಿಗೆಲ್ಲ ನೇತೃತ್ವ ಸರ್ವರಿಗೂ ವಿಶೇಷ ಶುಭಾಶಯ ಇವತ್ತು ಸಲ್ಲಿಸಿ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಮೂಲಕ ಉದ್ಘಾಟಿಸ್ತೀನಿ. ತೊಕ್ಕೋಟು ಭಟ್ನಗರದ ರಾಜ ರಸ್ತೆಯ ಪಕ್ಕದಲ್ಲಿ ಇವತ್ತು ಸಿದ್ದಿಕ್ನವರು ಲಾಯ್ಲಾಸ್ ಮೇಡ್ ಎನ್ನುವಂತಹ ಮಳಿಗೆಯನ್ನು ಪ್ರಾರಂಭ ಮಾಡಿದ್ದಾರೆ. ಲಾಯ್ಲಾಸ್ ಅಂದರೆ ದೇವರ ಸೃಷ್ಟಿ ಎಂಬ ಅರ್ಥದಲ್ಲಿ ಪ್ರಕೃತಿಯಲ್ಲಿ ಏನು ಬೆಳೆಯುತ್ತದೋ ಅದನ್ನು ಗ್ರಾಹಕರಿಗೆ ಒಳ್ಳೆಯ ದರದಲ್ಲಿ ಒಳ್ಳೆಯ ವಸ್ತುಗಳನ್ನು ಕೊಡುವಂತಹ ವ್ಯವಸ್ಥೆಗಳನ್ನು ಅವರು ಮಾಡಿದ್ದಾರೆ. ಜನಗಳು ಬಂದು ಅವರೇ ಕೈ ಹಾಕಿ ತಗೊಳ್ಳುವಂತಹ ವ್ಯವಸ್ಥೆ, ಅವರಿಗೆ ಯಾವುದು ಒಳ್ಳೆಯದಿದೆ ಅದನ್ನು ತಗೊಳ್ಳುವ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಇದು ನಮ್ಮ ತೊಕ್ಕೋಟು ಈ ಪರಿಸರದಲ್ಲಿ ಪ್ರಥಮ ಅಂತ ನನ್ನ ಭಾವನೆ. ಮಂಗಳೂರಿನಲ್ಲಿ ಇದೆ, ಆದರೆ ತೊಕ್ಕೋಟು ಪರಿಸರದಲ್ಲಿ ಪ್ರಥಮ. ಇವತ್ತು ಇವರ ವ್ಯಾಪಾರವು ಗ್ರಾಹಕರಿಗೆ ಒಳ್ಳೆಯ ರೀತಿಯಲ್ಲಿ ಸೌಲಭ್ಯವನ್ನು ಒದಗಿಸಿಕೊಟ್ಟು ತುಂಬ ಗ್ರಾಹಕರು ಬಂದು ಇವರ ಆ ಸೇವೆಯನ್ನು ಪಡೆಯಬೇಕು, ಈ ವ್ಯಾಪಾರವನ್ನು ಮಾಡಬೇಕು. ಇವರು ಮುಂದಿನ ದಿವಸಗಳಲ್ಲಿ ಇಂತಹ ಮಳಿಗೆಗಳನ್ನು ನಮ್ಮ ಪ್ರದೇಶದಲ್ಲಿ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಕಡೆ ಇವರಿಗೆ ಇಂತಹ ಒಂದು ವ್ಯವಸ್ಥೆಗಳು ಆಗಲಿ ಅನ್ನುವಂತಹ ಮಾತನ್ನು ಆಡಿಕೊಂಡು ಆ ತಾಯಿ ಭಗವತಿಯು ಇವರಿಗೆ ಆಶೀರ್ವಾದವನ್ನು ಕೊಡಲಿ. ಅದಲ್ಲದೆ ಈ ಒಂದು ಜಾಗ ನಮ್ಮ ದಿವಂಗತ ಶಕ್ತಿ ಶೇಖರಣ್ಣನವರ ಸ್ಥಳ. ಈಗ ಈ ಒಂದು ಮಳಿಗೆಯನ್ನು ಅವರ ಪುತ್ರರಾದ ಸುರೇಶ್ ಭಟ್ನಗರವರು ಇವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ಜಾಗವು ಹಲವಾರು ವರ್ಷಗಳಿಂದ ಇಲ್ಲಿಯ ಸುತ್ತಮುತ್ತಲಿನ ದೇವಸ್ಥಾನಗಳಿಗೆ ಹೊರೆಕಾಣಿಕೆಯನ್ನು ಕೊಂಡೋಗುವಂತಹ ಒಂದು ಖ್ಯಾತಿಯನ್ನು ಪಡೆದಂತಹ ಈ ಸ್ಥಳ. ಇಂತಹ ಸ್ಥಳಗಳಲ್ಲಿ ಈ ಒಂದು ತರಕಾರಿ ಆಗಲಿ, ಹಣ್ಣು ಹಂಪಲುಗಳಾಗಲಿ, ಹೂಗಳಾಗಲಿ ಅದು ದೇವರಿಗೆ ಸಮರ್ಪಣೆಯಾದಂತಹ ಸ್ಥಳ. ಮುಂದಿನ ದಿವಸಗಳಲ್ಲಿ ಇದನ್ನು ಈ ಮಳಿಗೆಯನ್ನು ಯಾರು ತೆರೆದಿದ್ದಾರೋ, ಈ ವ್ಯಾಪಾರವನ್ನು ಯಾರು ಪ್ರಾರಂಭ ಮಾಡಿದಾರೋ ಅವರಿಗೆ ಇದರಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಆ ಪರಮಾತ್ಮನು ಕೊಡಲಿ ಅಂತ ನನ್ನ ಹಾರೈಕೆ. ತೊಕ್ಕೋಟು ಓವರ್ ಬ್ರಿಡ್ಜ್ ಹತ್ತಿರ ಇರುವಂಥ ಈ ಪ್ರದೇಶದಲ್ಲಿ ಇದೊಂದು ನಮ್ಮ ಗೆಳೆಯರಾದ ಸಿದ್ದಿಕ್ ಎಂಬವರು ಮಾಡಿದಂಥ ಈ ಶಾಪು. ಇದು ವೆಜಿಟೇಬಲ್ ಫ್ರೂಟ್ಸ್ ಮತ್ತು ನಮ್ಮ ಈ ಎಲ್ಲ ತರಕಾರಿ ಬಗ್ಗೆ ಐಟಮ್ಗಳು ಇಲ್ಲಿ ಇದೆ. ಡ್ರೈ ಫ್ರೂಟ್ಸ್ ಶಾಪು ಇಲ್ಲಿ ಆಗ್ತಾ ಇದೆ ನಿಯರೆಸ್ಟಲ್ಲಿ ಅವ್ರದ್ದು. ದೇವರು ಒಳ್ಳೆ ರೀತಿಯಲ್ಲಿ ಇವರದ್ದು ಕಸ್ಟಮರಿಗೆ ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಫ್ರೆಶ್ ಐಟಮನ್ನು ಕೊಡ್ತಾ ಇದ್ದಾರೆ. ಡೈಲಿ ಮಂಗಳೂರಿಂದ ಮಾರ್ಕೆಟಿಂದ ತಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಇದಕ್ಕೆ ಸಹಕಾರ ಮಾಡಬೇಕಂತೇಳಿ ಕೇಳ್ತಾ ಇದ್ದೇನೆ. ಮತ್ತು ಇವರು ಬೇರೆ ಇಲ್ಲಿ ಇವ್ರದ್ದು ಶಾಪ್ ಇದೆ. ತೊಕ್ಕೋಟು ಪ್ರದೇಶದಲ್ಲಿ ಸುಮಾರು 4-5 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ ಸಿದ್ದಿಕ್ ಎಂಬವರು. ಒಳ್ಳೆ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಜನರಿಗೆ. ಇನ್ನೂ ದೇವರು ಇವರಿಗೆ ಇದೇ ರೀತಿ ಬೇರೆ ಶಾಪ್ಗಳನ್ನು ಮಾಡಲಿಕ್ಕೆ ಅಲ್ಲಾಹನ ಹತ್ರ
ನಾವೆಲ್ಲರೂ ಪ್ರಾರ್ಥನೆ ಮಾಡುವ. ಕೊಲ್ಯಡ್ ಮಾರ್ಬಲ್ ಬಕ್ಕ ಗ್ರಾನೈಟ್ ಬಕ್ಕ ಆ ಟೈಲ್ಸ್ ಬಾರಿ ಪ್ರತಿಷ್ಠಿತ ಉದ್ಯಮಿ ಅದು ಸಿದ್ದಿಕ್ ಬೆರ್ನ ಸಾರಥ್ಯೋಡು ಲಯನಸ್ ಈ ವೆಜಿಟೇಬಲ್ ಫ್ರೂಟ್ಸ್ ಒಂಜಿ ಮಳಿಗೆ ಮುಲ್ಪ ಪ್ರಾರಂಭ ಆಗ್ತದೆ. ನಿಜವಾದ ಅಂಜು ಬಾರಿ ಖುಷಿದ ಸಂಭ್ರಮ ದಯಪಂಡ ಲಯನಸ್ ಪಂಡ ದೇವರ ಸೃಷ್ಟಿಯಿಂದ ಪನ್ಪೇರು ಪ್ರಕೃತಿ ಪನ್ಪಿನಂಚಿನ ದೇವೇರು ನಮಕ್ ಫಲ ವಸ್ತು ಆವಡು ತರಕಾರಿ ಆವಡು ಪ್ರತಿ ಒಂಜಿ ಪೂ ಆವಡು ಪ್ರತಿ ಒಂಜಿ ಪ್ರಕೃತಿ ಕೊರ್ಪಿನಂಚಿನ ಆ ಒಂಜಿ ದೇವೇರು ಆ ದೇವೇರು ಕೊರ್ನಂಚಿನ ಸೊತ್ತುನು ಅವಿನ ಪೊರ್ಲೋಡು ಮುಲ್ಪ ಮಾತಾರಿಗಳ ಹೊರಡು ಪನ್ಪಿನಂಚಿನ ಒಂಜಿ ಸಂಕಲ್ಪ ಐತೊಟ್ಟಿಗೆ ಉದ್ಯಮ ನಡಪವಡು ಪನ್ಪಿನಂಚಿನ ವಿಚಾರ ಈ ವಿಚಾರೋಡು ಇನಿ ಸಿದ್ದಿಕಂಬೆರ ಸಾರಥ್ಯೋಡು ಮುಲ್ಪ ಒಂಜೇ ಸೂರುಡು ಮಾತ ತಿಕ್ಕುನು ಒಂಜಿ ತರಕಾರಿ ತಿಕ್ಕೊಂಡು ಐತೊಟ್ಟಿಗೆ ಫಲವಸ್ತು ತಿಕ್ಕೊಂಡು ಐತೊಟ್ಟಿಗೆ ಪೂ ತಿಕ್ಕೊಂಡು ಪ್ರತಿ ಒಂಜಿಲ ಮುಲ್ಪ ತೊಕ್ಕೊಟ್ಟುಡು ಏತ್ ಅಂಗಡಿ ಇತ್ತಿನಲ್ಲ ಒಂಜೇ ಸೂರುಡು ತಿಕ್ಕುನಂಚಿನ ವ್ಯವಸ್ಥೆ ಇಜ್ಜಿ ಅಂಚಿತ್ತಿನಲ್ಪ ಮುಲ್ಪ ನಮ್ಮ ಉಳ್ಳಾಲದ ಅಭಿವೃದ್ಧಿ ಹೊಂದುತ್ತಿನ ಹೃದಯ ಭಾಗ ಬಣ್ಣ ತೊಕ್ಕೊಟ್ಟುಡು ಇಂಚಿತ್ತಿನ ಒಂಜಿ ಉದ್ಯಮ ನಡಪವನ ಒಂಜಿ ಸುರೂತ ದಿನ ತಾನಿ ನಿಜವಾದಲ್ಲ ನಮಕೊಂಜಿ ಎಡ್ಡೆ ಸುದ್ದಿದ ಬಂಡ ನಮಕ್ ಮಾತೆರೆಗಳ ಊರಿಗೂ ಅವಡು ಪ್ರತಿ ಒಂಜಿ ಇಲ್ಲಗ ಅವಡು ಈ ಕೊನಪೊಪ್ಪಿನಂಚಿನ ಸೊತ್ತುಲು ಎಡ್ಡೆ ರೀತಿದ ತಾಜಾತನನು ತೋಜೊಂದು ಮುಲ್ಪ ತೂ ನನಗೆ ಗೊತ್ತಾಪುಂಡು ಒಂಜಿ ತಾಜಾತನ ಉಂಡು ಐಕ್ ಕೊನಪಿನಾಗಲ ಇಲ್ಲ ಕೊಂದ ಆಗ ದಾದಾಂಡಲ ಒಂಜಿ ಇನ್ನು ಕಜಿಪು ಮಲ್ಪುನಾಗ ಆಗ್ಲೊಂಜಿ ಖುಷಿ ಬರೋಡು ಐ ತೊಟ್ಟಿಗೆ ಒಂಜಿ ರಡ್ಡು ದಿನದ ಈಯೋಳಿ ಪನ್ಪಿನಂಚಿನ ವಿಚಾರ ಇಂಚಿತ್ತಿನ ಪೊರ್ತೋಡು ಲಯನಸ್ ಪನ್ಪಿನಂಚಿನ ಈ ಸಂಸ್ಥೆ ಇನಿ ತರಕಾರಿದ ಈ ಸೊತ್ತದೊಂಜಿ ಮಳಿಗೆ ಇನಿ ಶುಭಾರಂಭ ಆತಂದು ಖಂಡಿತವಾದಲ್ಲ ಆ ದೇವೇರು ಅಕಲ್ ನಂಬಿನಂಚಿನ ಆ ದೇವೇರು ಅಕಲಿಗೆ ಖಂಡಿತವಾದಲ್ಲ ಎಡ್ಡೆ ರೀತಿದ ಬಂಜಿದ ಪಡಿಕೊಡ್ರೆ ಎಡ್ಡೆ ರೀತಿಯ ಬೇರೆ ಅಕಲ್ನ ನಡಪಾಡು ಬೇರೆ ನಡೆದು ಮಾತ ಜನಕ್ಕುಲ್ನಲ್ಲ ಉಡಲಿಗೆ ಎಂದದ್ದು ನಲ್ಲಾತ್ ಅಕಲ್ನ ಉದ್ಯಮ ಕ್ಷೇತ್ರ ಅಕಲ್ನ ಬೆಳಗಾಡು ಪನೊಂದು ಈ ಪೊರ್ತೋಡು ಯಾನು ಮಾತ ಬಂದುಲ್ಲ ಪರವ ನಕಲಿಗೆ ಶುಭ ಹಾರೈಸಿದ್ರು. ಉಳ್ಳಾಳದ ಈ ತೊಕ್ಕೋಟು ಪ್ರದೇಶದಲ್ಲಿ ಇವತ್ತು ಲಯನಸ್ ಮೇಡ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್ ಮಾರಾಟ ಮಾಡುವಂಥ ಒಂದು ಮಳಿಗೆಯನ್ನು ಇವತ್ತು ಇಲ್ಲಿ ಪ್ರಾರಂಭಿಸಿರುತ್ತಾರೆ. ನಮ್ಮ ಸನ್ಮಿತ್ರ ಸಿದ್ದಿಕ್ ಎಂಬವರು ಬಹಳ ದೂರದ ಚಾರ್ಮಾಡಿ ಪ್ರದೇಶದವರಾಗಿದ್ದರೂ ಕೂಡ ಉಳ್ಳಾಳ ಪರಿಸರದಲ್ಲಿ ಬೇರೆ ರೀತಿಯ ಕಟ್ಟಡ ಸಾಮಗ್ರಿಗಳಿಗೆ ಹೊಂದಿದ ವ್ಯಾಪಾರವನ್ನು ಮಾಡುತ್ತಿದ್ದ ಸಂದರ್ಭದಲ್ಲಿ ಉಳ್ಳಾಳದ ಈ ಪ್ರದೇಶಕ್ಕೆ ಒಂದು ತರಕಾರಿ ಅದೇ ರೀತಿ ಹಣ್ಣು ಹಂಪಲು ಹೂವಿನ ಅವಶ್ಯಕತೆ ಇಲ್ಲಿ ಇದೆ ಅಂತ ಹೇಳುವಂಥ ಅದನ್ನು ಮನಗಂಡು ಉಳ್ಳಾಳ ಪರಿಸರದಲ್ಲಿ ಬೇಕಾದಷ್ಟು ತರಕಾರಿ ಹಣ್ಣು ಹಂಪಲ ಅಂಗಡಿಗಳಿದ್ದರೂ ಕೂಡ ಎಲ್ಲವೂ ಒಂದೇ ಸೂರಿನಡಿಯಲ್ಲಿ ಒಂದು ಉತ್ತಮ ಗುಣಮಟ್ಟದ ಹಣ್ಣು ಹಂಪಲು ಮತ್ತು ತರಕಾರಿ ಹೂವಿನ ಗುಚ್ಛ ಇನ್ನಿತರ ವ್ಯವಸ್ಥೆಗಳನ್ನು ಮಾರಾಟ ಮಾಡುವಂಥ ಒಂದು ಸುಸಜ್ಜಿತ ಮಳಿಗೆಯನ್ನು ವಿಶೇಷವಾಗಿ ಇವತ್ತು ಒಂದು ಅಲಂಕೃತ ರೂಪದಲ್ಲಿ ಮಾಡಿದ್ದನ್ನು ಕಂಡಾಗ ಇವರ ವ್ಯಾಪಾರದ ದೂರದೃಷ್ಟಿ ಭಾಳಷ್ಟು ನಾವು ಅರ್ಥ ಮಾಡಬೇಕಾಗಿದೆ. ಆದರೆ ಅವರ ದೂರದೃಷ್ಟಿ ಅವರ ವ್ಯಾಪಾರದ ಒಂದು ಆಸಕ್ತಿ ಈ ಪರಿಸರದ ನಿಮ್ಮೆಲ್ಲರ ಬೇಡಿಕೆಗಳಿಗೆ ಅನುಕೂಲ ಆಗುವಂಥ ಆಗಲಿ ಅಂತ ಹೇಳುವಂಥ ಮಾತನ್ನು ಹೇಳಿ ಇಲ್ಲಿ ದೊರಕುವಂಥ ಎಲ್ಲ ತರಕಾರಿ ಹಣ್ಣು ಹಂಪಲು ಇನ್ನಿತರ ವಸ್ತುಗಳನ್ನು ಒಂದು ಪೈಪೋಟಿ ದರದಲ್ಲಿ ಅಲ್ಲದಿದ್ದರೂ ಕೂಡ ಜನರಿಗೆ ಒಂದು ಉತ್ತಮವಾದ ಕೈಗೆಟುಕುವ ದರದಲ್ಲಿ ತಾವು ನೀಡಬೇಕು. ಆ ಮೂಲಕ ಈ ಪರಿಸರದ ಜನರ ಪ್ರೀತಿಯನ್ನು ಗಳಿಸಬೇಕು. ಈ ಒಂದು ಹೆಸರು ಇಲ್ಲಿ ಯಾವತ್ತೂ ಉಳಿಯಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಿಮ್ಮ ಈ ಒಂದು ಸಂಸ್ಥೆ ಇಲ್ಲಿಯ ನಿಮ್ಮ ವ್ಯಾಪಾರ ಹಾಗೂ ಈ ಪರಿಸರದ ಜನರ ರುಚಿಕರವಾದಂಥ ಬೇಡಿಕೆಗಳಿಗೆ ಸ್ಪಂದಿಸುವಂಥ ಈ ಒಂದು ಅಂಗಡಿ ಮಳಿಗೆ ಆಗಲಿ ಅಂತ ಹಾರೈಸಿ ಅಲ್ಲಾಹನು ನಿಮಗೆ ಈ ಭಾಗದ ನಮಗೆಲ್ಲರಿಗೂ ಒಳಿತನ್ನು ನೀಡಲಿ ಅಂತೇಳಿ ಅನುಗ್ರಹಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.